ಅಸೀಗುಳಿಯಲ್ಲಿರುವ ಕೆಎಸ್ಆರ್ಪಿಯಲ್ಲಿ ಸೆಪ್ಟೆಂಬರ್ 13ರಿಂದ 17ರವರೆಗೆ 5 ದಿನಗಳ ಕಾಲ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಸಿಬ್ಬಂದಿಯವರಿಂದ ತಮಟೆ ವಾದ್ಯಗಳೊಂದಿಗೆ ಆರತಿಯನ್ನ ನೆರವೇರಿಸಲಾಯಿತು. ಶ್ರೀ ಶಾಸ್ತೀಶ್ವರ ಮಹಿಳಾ ಭಜನಾ ಮಂಡಳಿ ವಾಮಂಚೂರು, ಶ್ರೀ ವೈದ್ಯನಾಥ ಭಜನಾ ಮಂಡಳಿ ಹೂ ಹಾಕುವ ಕಲ್ಲು ಸನ್ನಿಧಿ, ಮಹಿಳಾ ಘಟಕ ಮುಡಿಪು ಇವರಿಂದ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಾಯಂಕಾಲ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಶೋಭಾಯಾತ್ರೆಯಲ್ಲಿ ಪೊಲೀಸ್ ವಾದ್ಯವೃಂದ, ತ್ರಿಶೂಲ್, ನಾಸಿಕ್ ಬ್ಯಾಂಡ್, ಅಸೈಗೋಳಿ, ಚೆಂಡೆ ವಾದ್ಯಗಳೊಂದಿಗೆ ವೈಭವಪೂರಿತ ಮೆರವಣಿಗೆಯನ್ನ ನೆರವೇರಿಸಲಾಯಿತು. ಕೆಎಸ್ಆರ್ಪಿಯ ಕಮಾಂಡೆಂಟ್ ಜನಾರ್ದನ, ಸಹಾಯಕ ಕಮಾಂಡೆಂಟ್ ದಕ್ಷಿಣಮೂರ್ತಿ, ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಎಂಎ, ಸಬ್ ಇನ್ಸ್ಪೆಕ್ಟರ್ ರಾಜು, ಮೋಣಪ್ಪ ಎಪಿ, ಗಣೇಶ್ ನಾಯಕ್, ಪ್ರಮೋದ್ ಕುಮಾರ್, ಮುರಳಿ ಎಚ್ಆರ್, ಕೆಎಸ್ಆರ್ಪಿಯ ಅಧಿಕಾರಿಯವರು ಹಾಗೂ ಸಿಬ್ಬಂದಿ ಮತ್ತು ಕುಟುಂಬದವರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ನ್ಯೂಸ್ ಬ್ಯೂರೋ, ಬಿ4 ನ್ಯೂಸ್, ಉಳ್ಳಾಲ.